ಮಾನವೀಯತೆ ಸತ್ತು ಹೋಗಿದೆಯಾ? ಹೌದು, ಈ ಸಂಶಯಕ್ಕೆ ಕಾರಣನೂ ಇದೆ. ಮೊನ್ನೆ ಉಡುಪಿಯಲ್ಲಿ ನಡೆದ ಬರ್ಬರ ಕೊಲೆ ಪ್ರಕರಣ. ಒಂದೇ ಕುಟುಂಬದ 4 ಮಂದಿಯನ್ನ ಕೊಂದ ಪಾಪಿ ಕ್ರೂರಿ ಪ್ರವೀಣ್ ಚೌಧರಿ. ಇವನ ಮಾನಸಿಕ ಸ್ಥಿತಿ ಎಂತಹದ್ದಿರಬಹುದು? ಕೊಲೆಗೆ ಕಾರಣ ಪ್ರೇಮ ತಿರಸ್ಕಾರವಂತೆ. ಇವನ ಹೃದಯದಲ್ಲಿ ಪ್ರೇಮಕ್ಕೆ ಜಾಗ ಇದ್ದಿದ್ದಾದರೆ ಪ್ರೀತಿಸುವವನು ಕೊಲೆ ಮಾಡಲು ಸಾಧ್ಯತೆ. ಈ ಪಾಪಿಯು ಪ್ರೇಮದ ಹೆಸರಿನಲ್ಲಿ ತನ್ನ ತೀಟಿ ತೀರಿಸೋಕೆ ಪ್ರಯತ್ನಿಸಿದನಷ್ಟೆ ಎನ್ನುವುದು ಕಟು ಸತ್ಯ. ಕಳೆದುಕೊಂಡದ್ದು ಒಂದು ತುಂಬು ಕುಟುಂಬದ ಜೀವನ ಮತ್ತು ಸಂತೋಷವನ್ನು. ನವೆಂಬರ್ 12ರಂದು ಉಡುಪಿಯಲ್ಲಿ ನಡೆದ ಘಟನೆ ಇಡೀ ರಾಜ್ಯವನ್ನ ತಲ್ಲಣಗೊಳಿಸಿತ್ತು. ಹಾಡು ಹಗಲೇ ಉಡುಪಿಯ ನಿಜಾರುವಿನಲ್ಲಿ ಒಂದೇ ಕುಟುಂಬದ 4 ಹತ್ಯೆ ನಡೆದಿತ್ತು. ನೂರ್ ಪತ್ನಿ ಹಸೀನಾ, ಮಕ್ಕಳಾದ ಐನಾಸ್, ಅಫ್ನಾನ್, ಅಸೀಂ ಕೊಲೆಯಾದ ದುರ್ದೈವಿಗಳು. ಯಾವುದೇ ಸುಳಿವು ಬಿಡದೆ ನಡೆಸಿದ ಕೊಲೆಯ ಕೇಸನ್ನು ಭೇದಿಸುವುದು ಪೊಲೀಸರಿಗೆ ಕಷ್ಟ ಸಾಧ್ಯವಾಗಿದ್ದರೂ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರ ಸಾಂಗ್ಲಿ ಮೂಲದ ಪ್ರವೀಣ್ ಸಾಂಗ್ಲಿಯನ್ನ ಬಂಧಿಸಿದ್ದಾರೆ. ಕೊಲೆಗೆ ಕೇಳಿಬರುವ ಕಾರಣ ಕೇಳಿದ್ರೆ ದಂಗಾಗುವುದು ಖಂಡಿತ. ಪ್ರೇಮ ನಿವೇದನೆಯನ್ನ ತಿರಸ್ಕರಿಸಿರುವುದು ಕೇಳಿಬರುವ ಕಾರಣ. ಅಷ್ಟಕ್ಕೂ ಮಹಾರಾಷ್ಟ್ರ ಪ್ರವೀಣ್ಗೂ ಇವರಿಗೂ ಹೇಗೆ ಪರಿಚಯ ಅಂದ್ರೆ, ಮೃತ ಹಸೀನಾ ಅವರ ಹಿರಿಮಗಳು ಐನಾಸ್ ಗಗನಸಖಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಳು. ಆರೋಪಿ ಪ್ರವೀಣ್ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಉದ್ಯೋಗಿಯಾಗಿದ್ದ. ಇಲ್ಲೇ ಐನಾಸ್ಗೂ ಪ್ರವೀಣ್ಗೂ ಪರಿಚಯವಾಗಿತ್ತು. ಆಗಲೇ ವಿವಾಹವಾಗಿ ಮಕ್ಕಳಿರುವ ಆರೋಪಿಗೆ ಐನಾಸ್ ಮೇಲೆ ಪ್ರೇಮಾಂಕುರವಾಗಿತ್ತು. ಪ್ರೇಮ ನಿವೇದನೆಯನ್ನ ತಳ್ಳಿದ್ದಲ್ಲದೆ ಐನಾಸ್ ಆರೋಪಿಯ ನಂಬರನ್ನ ಬ್ಲಾಕ್ ಕೂಡ ಮಾಡಿದ್ದಳು. ಅಷ್ಟಕ್ಕೆ ಈ ಕೊಲೆ ನಡೆಯಿತಾ ಅನ್ನೋದು ಇನ್ನೂ ನಂಬಲು ಸಾಧ್ಯವಾಗದಿರೋ ವಿಚಾರ.